ಹನುಮಗಿರಿ ಮೇಳ ಎಂದಾಕ್ಷಣ ನಮ್ಮ ಮನಸ್ಸಿಗೆ ತೋಚುವುದೇ ಸುಂದರವಾದ ಪ್ರಸ್ತುತಿಯ ಯಕ್ಷಗಾನ ಪ್ರದರ್ಶನ. ಸುಪ್ರಸಿದ್ಧ ಕಲಾವಿದರ ಗಣದೊಂದಿಗೆ ಗಜಮೇಳ ಎಂಬ ವಿಶೇಷಣವು ಈ ಮೇಳಕ್ಕಿದೆ. ಯಾವುದೇ ಪೌರಾಣಿಕ ಪ್ರಸಂಗಗಳನ್ನು ಪ್ರದರ್ಶಿಸಬಲ್ಲ ಕಲಾ ಸಾಮರ್ಥ್ಯದ ಕಲಾವಿದರು ಈ ಮೇಳದಲ್ಲಿದ್ದಾರೆ. ಇತ್ತೀಚೆಗೆ ಶಿವಪ್ರಭಾ ಪರಿಣಯ ಯಕ್ಷಗಾನ ಪ್ರದರ್ಶನ ಜರುಗಿತು. ಉತ್ತಮ ಹಿಮ್ಮೇಳ ಮುಮ್ಮೇಳದ ಕಲಾವಿದರ ಸಾಂಘಿಕ ಪ್ರಯತ್ನದಿಂದ ಈ ಪ್ರಸಂಗವು ಮನಸ್ಸನ್ನು ಆಕರ್ಷಿಸಿತು. ಶಿವಪ್ರಭಾ ಪರಿಣಯ ಪ್ರಸಂಗವು ಸುಮಾರು 40 ವರ್ಷಗಳ ಹಿಂದೆ ಕಟೀಲು ಮೇಳದವರ ಪ್ರಸ್ತುತಿಯಲ್ಲಿ ನಡೆದಿತ್ತು. ಆ ಕಾಲದಲ್ಲೇ ಈ ಪ್ರಸಂಗವು ಎಲ್ಲರ ಮನಸ್ಸನ್ನ ಆಕರ್ಷಿಸಿತ್ತು. ಕಳೆದ ವರ್ಷ ಮೆಲ್ಕಾರಿನಲ್ಲಿ ಕಟೀಲಿನ 3ನೇ ಮೇಳದವರಿಂದ ಪ್ರದರ್ಶನಗೊಂಡಿತ್ತು. ಪಾಂಡ್ಯ ದೇಶದ ಅರಸನಾದ ಮಲಯಧ್ವಜನು ವೇಶ್ಯೆಯಾದ ಸುವರ್ಣ ಮಂಜರಿಯ ರೂಪಕ್ಕೆ ಮನಸೋತು ಅವಳಿಂದ ಹುಟ್ಟುವ ಮಗನಿಗೆ ವರುಷ 18 ತುಂಬಿದಾಗ ಪಾಂಡ್ಯ ದೇಶದ ಅರಸೊತ್ತಿಗೆ ಒಪ್ಪಿಸುತ್ತೇನೆ ಎಂಬ ಷರತ್ತಿನ ಮೇಲೆ ವಿವಾಹವಾಗುತ್ತಾನೆ. ಅವರಿಗೆ ಹುಟ್ಟಿದ ಜಯವರ್ಮನು 18 ವರ್ಷ ತುಂಬಿದಾಗ ತಾಯಿಯಿಂದ ಈ ವಿಷಯ ತಿಳಿದು ಮಲಯಧ್ವಜನನ್ನು ಪದಚ್ಯುತಿಗೊಳಿಸಿ ಪಟ್ಟಕ್ಕೇರುತ್ತಾನೆ. ಮಲಯಧ್ವಜನು ಕಾಡಿನಲ್ಲಿ ವಾಸಿಸಿ ಪಾರ್ವತಿ ದೇವಿಯ ಕುರಿತಾಗಿ ತಪಸ್ಸು ಮಾಡಿದಾಗ ಪಾರ್ವತಿಯ ಅನುಗ್ರಹದಿಂದ ಅವನಿಗೊಂದು ಹೆಣ್ಣು ಶಿಶು ಲಭಿಸುತ್ತದೆ. ಅವಳಿಗೆ ಶಿವಪ್ರಭೆ ಎಂಬ ಹೆಸರಿಟ್ಟು ಸಕಲ ಶಾಸ್ತ್ರಗಳಲ್ಲಿ ಪಾರಂಗತಳಾಗುವಂತೆ ಮಾಡುತ್ತಾನೆ. ಶಿವಪ್ರಭೆಯ ವೀರತ್ವ ತಿಳಿದ ದುಷ್ಟನಾದ ಜಯವರ್ಮನು ಅವಳನ್ನು ವಿವಾಹವಾಗುವಂತೆ ಕೆಣಕಲು ಬಂದಾಗ ಶಿವಪ್ರಭೆಯಿಂದ ಹತನಾಗುತ್ತಾನೆ. ಶಿವಪ್ರಭೆಯು ಪಾಂಡ್ಯ ದೇಶದ ರಾಣಿಯಾಗಿ ಸ್ತ್ರೀ ರಾಜ್ಯ ಸ್ಥಾಪನೆ ಮಾಡುತ್ತಾಳೆ. ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರನ್ನ ಸಂಹರಿಸಿ ಧರ್ಮರಾಯನು ಹಸ್ತಿನಾವತಿಯಲ್ಲಿ ರಾಜ್ಯಭಾರ ಮಾಡುವಾಗ ಶ್ರೀಕೃಷ್ಣನಿಂದಲೇ ತಮಗೆ ಜಯವಾದಿತೆಂದು ಹೇಳುವಾಗ ಭೀಮಾರ್ಜುನರು ತಮ್ಮಿಂದಲೇ ಜಯ ಪ್ರಾಪ್ತಿಯಾಯಿತು ಎಂದು ಹಸ್ತಿನಾಪುರದ ಪಾಲು ಕೇಳುತ್ತಾರೆ. ಆ ಸಂದರ್ಭದಲ್ಲೇ ಬಂದ ಶ್ರೀಕೃಷ್ಣ ಈ ಸಮಸ್ಯೆ ಪರಿಹಾರಕ್ಕೆ 8 ದಿನಗಳ ಕಾಲ ತಾಳಲು ಹೇಳಿ ಅರ್ಜುನನನ್ನು ತನ್ನ ಜನ್ಮದಿನೋತ್ಸವದ ನೆಪ ಹೇಳಿ ದ್ವಾರಕೆಗೆ ಕರೆಯುತ್ತಾನೆ. ಕೃಷ್ಣಾರ್ಜುನರು ದಾರಿಯಲ್ಲಿ ಬರುತ್ತಿರುವಾಗ ವಣಿಕನೊಬ್ಬ ಆತ್ಮಹತ್ಯೆಗೆ ಸಿದ್ಧನಾದಾಗ ಅರ್ಜುನ ತಡೆದು ಕಾರಣ ಕೇಳುತ್ತಾನೆ. ಆಗ ಆತನು ತಾನೊಬ್ಬ ಮುತ್ತಿನ ವ್ಯಾಪಾರಿ, ಪಾಂಡ್ಯ ದೇಶದ ಶಿವಪ್ರಭೆಗೆ ದಿನಂಪ್ರತಿ 12 ಮುತ್ತು ಕೊಡಬೇಕು, ತಪ್ಪಿದ್ದಲ್ಲಿ ಶಿರಚ್ಛೇದನ ಮಾಡುವುದಾಗಿ ಆಜ್ಞೆ ಮಾಡಿದ್ದಾಳೆ. ಆದರೆ ಇಂದು 9 ಮುತ್ತು ಮಾತ್ರ ಸಿಕ್ಕಿದೆ. ಶಿವಪ್ರಭೆಯಿಂದ ಸಾಯುವುದಕ್ಕಿಂತಲೂ ಆತ್ಮಹತ್ಯೆ ಮಾಡುವುದೇ ಲೇಸು ಎಂದಾಗ ಅರ್ಜುನನು ತನ್ನಲ್ಲಿರುವ 3 ಮುತ್ತು ನೀಡಿ ಶಿವಪ್ರಭೆಯ ಬಗ್ಗೆ ವಿಚಾರಿಸಿದಾಗ ಅವಳು ಅಪ್ರತಿಮ ಸುಂದರಿ ಎಂದು ಅವಳಿಗೆ ವಿವಾಹವಾಗಲಿಲ್ಲವೆಂದು ತಿಳಿದು ಬರುತ್ತದೆ. ಶಿವಪ್ರಭೆಯಲ್ಲಿ ಅನುರಕ್ತನಾಗಿ ಶ್ರೀಕೃಷ್ಣನಲ್ಲಿ ಶಿವಪ್ರಭೆಯನ್ನ ನೋಡಬೇಕು ಎನ್ನುತ್ತಾನೆ. ಶ್ರೀಕೃಷ್ಣ ಬೇಡವೆಂದರೂ ಕೇಳದೆ ಒತ್ತಾಯಿಸಿದಾಗ ಶ್ರೀಕೃಷ್ಣನು ತಾವೀಗ ಇರುವ ಪಾಂಡ್ಯ ದೇಶದ ಕಾಡಿನಲ್ಲಿ ದುಷ್ಟ ಮೃಗಗಳನ್ನು ಸೃಷ್ಟಿಸುತ್ತೇನೆ, ಆಗ ಬೇಟೆಯಾಡಲು ಶಿವಪ್ರಭೆ ಅಲ್ಲಿಗೆ ಬರುತ್ತಾಳೆ ಎಂದು ಸಮಾಧಾನಪಡಿಸಿ ದುಷ್ಟ ಮೃಗಗಳನ್ನು ಸೃಷ್ಟಿಸುತ್ತಾನೆ. ಶ್ರೀಕೃಷ್ಣನು ತನಗೆ ನಿದ್ದೆ ಬರುತ್ತದೆ ಎಂದು ಹೇಳಿ ಅರ್ಜುನನ ತೊಡೆಯಲ್ಲಿ ಮಲಗುತ್ತಾನೆ. ಶಿವಪ್ರಭೆಯನ್ನು ಕಾಣುವ ತವಕದಲ್ಲಿ ಅರ್ಜುನನು ಶ್ರೀಕೃಷ್ಣನ ತಲೆಯನ್ನ ಕಲ್ಲಿನ ಮೇಲಿರಿಸಿ ಬೇಟೆಗಾಗಿ ಬಂದಿರುವ ಶಿವಪ್ರಭೆಯನ್ನ ಕಾಣಲು ಹೋಗುತ್ತಾನೆ. ಬೇಟೆಯಾಡಿ ಬಳಲಿದ ಶಿವಪ್ರಭೆ ಮಲಗಿರುವಾಗ ಹುಲಿಯ ಸ್ವರ ಕೇಳಿದ ಆಕೆಯ ಮಂತ್ರಿಣಿ ಕುಮುದಾಕ್ಷಿ, ಸೇನಾಧಿಕಾರಿಣಿ ಹರಿಣಾಕ್ಷಿಯರು ಅತ್ತ ಹೋದಾಗ ಅರ್ಜುನ ಬರುತ್ತಾನೆ. ಶಿವಪ್ರಭೆ ನಿದ್ದೆಗಣ್ಣಲ್ಲೇ ಮಂತ್ರಿಣಿಗೆ ಕಾಲು ಒತ್ತಲು ಹೇಳಿದಾಗ ಅರ್ಜುನ ಕಾಲು ಒತ್ತುತ್ತಾನೆ. ಗಂಡಸಿನ ಸ್ಪರ್ಶಕ್ಕೆ ಎಚ್ಚೆತ್ತ ಶಿವಪ್ರಭೆ ಅರ್ಜುನನನ್ನು ಅಟ್ಟಿಸಿಕೊಂಡು ಹೋದಾಗ ಅರ್ಜುನ ಓಡುತ್ತಾನೆ. ಶ್ರೀಕೃಷ್ಣನಲ್ಲಿ ಸ್ಮರಣ ಹತಿಗೊಳಗಾದ ಅರ್ಜುನ ತನಗೆ ಶಿವಪ್ರಭೆ ಬೇಕು ಎಂದಾಗ ಶ್ರೀಕೃಷ್ಣನು ಅರ್ಜುನನನ್ನು ಉರಗವನ್ನಾಗಿಸಿ ಬದಲಾಯಿಸಿ ತಾನು ಗಾರುಡಿಗನಾಗಿ ಶಿವಪ್ರಭೆಯ ಅರಮನೆಗೆ ಹೋಗುತ್ತಾನೆ. ಗಾರುಡಿಗನ ಆಟ ನೋಡಿದ ಶಿವಪ್ರಭೆ ಉರಗವನ್ನ ಮೆಚ್ಚಿ ಅದರ ಗುಣವಿಶೇಷ ಕೇಳಿದಾಗ ಅದನ್ನ ಮನೆಯಲ್ಲಿಟ್ಟರೆ 1000 ನಾಗ ಪ್ರತಿಷ್ಠೆಯ ಪುಣ್ಯ ಹಾಗೂ ಸಕಲ ಭಾಗ್ಯಗಳು ಲಭಿಸುತ್ತದೆ ಎಂದಾಗ ತನಗೆ ಉತ್ತಮ ಲಕ್ಷಣ ಹೊಂದಿದ ಆ ಉರುಗವನ್ನ 8 ದಿನಗಳ ಕಾಲ ಕೊಡಬೇಕು ಎಂದಾಗ ಗಾರುಡಿಗ ಒಪ್ಪುತ್ತಾನೆ. ರಾತ್ರಿಯಾದಾಗ ಶ್ರೀಕೃಷ್ಣನ ಸೂಚನೆಯಂತೆ ಉರುಗ ರೂಪದಲ್ಲಿರುವ ಅರ್ಜುನ ಶಿವಪ್ರಭೆಗೆ ಮಂಗಳಸೂತ್ರ ಕಟ್ಟಿ ಹೊರಡುತ್ತಾನೆ. ಪುರುಷ ದ್ವೇಷಿಯಾದ ತನಗೆ
ತಾನು ಮಲಗಿದ್ದಾಗ ಮಂಗಳಸೂತ್ರ ಕಟ್ಟಿದವರು ಯಾರು ಎಂದು ಕೋಪಗೊಂಡು ಭೂಲೋಕದ ಎಲ್ಲ ಅರಸರಿಗೆ ಓಲೆ ಕಳಿಸುತ್ತಾಳೆ. ಬಂದ ಅರಸರೆಲ್ಲರೂ ಅರಮನೆಯಲ್ಲಿ ಇರಿಸಿದ ತಪ್ತ ತೈಲದ ಭಾಂಡಕ್ಕೆ ಕೈ ಹಾಕಬೇಕು. ಯಾರು ಮಂಗಳಸೂತ್ರ ಕಟ್ಟಿದವರೋ ಅವರು ಕೈ ಹಾಕಿದಾಗ ಅವನ ಕೈ ಸುಡುತ್ತದೆ. ನಿರ್ದೋಷಿಗಳಿಗೆ ಆ ತಪ್ತ ತೈಲದಿಂದ ಯಾವುದೇ ಹಾನಿಯಾಗುವುದಿಲ್ಲ ಎಂಬ ಷರತ್ತು ಇಡುತ್ತಾಳೆ. ಅರ್ಜುನನನ್ನ ಹೊರತುಪಡಿಸಿ ಶ್ರೀಕೃಷ್ಣ ಸಹಿತ ಎಲ್ಲ ಅರಸರು ಸೇರುತ್ತಾರೆ. ಶಿವಪ್ರಭೆ ಬಲರಾಮನನ್ನ ಸೋಲಿಸಿ ಆತನ ಹಲಾಯುಧವನ್ನ ಸೆಳೆದುಕೊಳ್ಳುತ್ತಾಳೆ. ಅರಸರೆಲ್ಲರೂ ತಪ್ತ ತೈಲಕ್ಕೆ ಕೈ ಹಾಕಿದರೂ ಸುಡದಿದ್ದಾಗ, ನಂತರ ಭೀಮಸೇನನು ತಪ್ತ ತೈಲಕ್ಕೆ ಕೈ ಹಾಕಿದಾಗ ಆತನ ಕೈ ಸುಡುತ್ತದೆ. ಭೀಮನೇ ತನಗೆ ಮಂಗಳಸೂತ್ರ ಕಟ್ಟಿದವ ಎಂದು ತಿಳಿದ ಶಿವಪ್ರಭೆ ಆತನನ್ನು ಸೋಲಿಸಿ ಅಟ್ಟಿಸಿಕೊಂಡು ಹೋದಾಗ ಶ್ರೀಕೃಷ್ಣ ಶಿವಪ್ರಭೆಯನ್ನು ಮಾಯ ಬಲೆಯೊಳಗೆ ಸಿಲುಕಿಸುತ್ತಾನೆ. ನಿನಗೆ ಮಂಗಳಸೂತ್ರ ಕಟ್ಟಿದವ ಭೀಮಸೇನನಲ್ಲ, ಅರ್ಜುನ. ಆತನನ್ನು ನೀನು ವಿವಾಹವಾದರೆ ಈ ಬಲೆಯಿಂದ ಬಿಡಿಸುತ್ತೇನೆ ಎಂದಾಗ, ಶಿವಪ್ರಭೆ ತನಗೆ ಸಾಕ್ಷ್ಯ ಬೇಕು ಎಂದಾಗ ದ್ರೌಪದಿ, ಸುಭದ್ರೆ, ಚಿತ್ರಾಂಗದೆಯರು ಬಂದು ಅರ್ಜುನನ ಗುಣಗಾನ ಮಾಡುತ್ತಾರೆ. ಆದರೆ ಶಿವಪ್ರಭೆ ತನಗೆ ಬ್ರಹ್ಮ ಅಥವಾ ಶಿವನೇ ಬಂದು ಹೇಳಬೇಕು ಎಂದಾಗ ಬ್ರಹ್ಮ ಶಿವ ಪ್ರತ್ಯಕ್ಷನಾಗಿ ಅರ್ಜುನನನ್ನು ವಿವಾಹವಾಗಬೇಕು ಎಂದು ಶಿವಪ್ರಭೆ ಒಪ್ಪಿ ಅರ್ಜುನನನ್ನು ವಿವಾಹವಾಗುತ್ತಾಳೆ. ನಿನ್ನನ್ನು ಪತಿಯಾಗಿ ನಿನಗೆ ಅಧೀನರಾಗಿ ಬದುಕುವುದಕ್ಕೆ ಸಮ್ಮತಿಯನ್ನು ಸೂಚಿಸ್ತಾ ಇದ್ದಾಳೆ. ಅಲ್ಲಿಗೆ ಪಾಂಡವರ ಪಾಲಿಗೆ ಪಾಂಡ್ಯ ದೇಶವು ಸೇರಿ ಹೋದರು. ಕೆಲವು ಪ್ರಸಂಗದಲ್ಲಿ ಕೆಲವರನ್ನು ಮೇಲೆ ಎತ್ತುವುದಕ್ಕೆ ಕೆಲವರೆಲ್ಲ ಇಳಿಬೇಕಾಗ್ತದೆ. ಮಲೆಯ ಧ್ವಜನಾಗಿ ಪ್ರಜ್ವಲ್ ಕುಮಾರ್ ಚೆನ್ನಾಗಿ ಪಾತ್ರ ನಿರ್ವಹಿಸಿದ್ದಾರೆ. ಮಾತಿನಲ್ಲಿ ಉತ್ತಮ ಸಾಹಿತ್ಯ ಪೋಣಿಸಿದ್ದಾರೆ. ಮನ್ಮಥನ ಸತಿ ರತಿಯಂತೆ ಆ ರತಿಯ ಮಾತಂತಿರಲಿ ಅಂದ್ರೆ ಅವಳ ಮಾತಾಡಬೇಕು ಅಂತ ಇಲ್ಲ. ನಿನ್ನದಾದಂತಹ ಓಜಸ್ಸು, ತೇಜಸ್ಸು, ಆಯಾ, ಆಕೃತಿ, ಭಾವ, ಭಂಗಿ, ಉಪ್ಪು ಇದನ್ನೆಲ್ಲ ನೋಡುವಾಗ ಎಂತಹ ಅರಸಿಕನಾದವನಿಗೂ ಕೂಡ ಒಂದೊಮ್ಮೆಗೆ ಮನ ಹುಚ್ಚು ಹಿಡಿಯಲೇಬೇಕು. ಸುವರ್ಣ ಮಂಜರಿಯಾಗಿ ಪ್ರಸಾದ್ ಸವಣೂರರದ್ದು ಉತ್ತಮ ಪ್ರಸ್ತುತಿ. ನಾಟ್ಯ, ಸಾಹಿತ್ಯ ಎರಡರಲ್ಲೂ ಪರಿಪೂರ್ಣತೆ ತೋರಿಸಿ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದಾರೆ. ಅಲ್ಲಿ ಪಟ್ಟ ಸಿಗುವುದರಿಂದ ಇವಾಗ ಯಾಕೆ ಗೊತ್ತುಂಟಾ, ಎಲ್ಲಿಯಾದ್ರೂ ನೀವು ಆ ಹೊತ್ತಿಗೆ ರಾಜ ಬಹುಮತ್ ನೀವಲ್ಲ ಭಾವುದ, ಹೌದು, ನೀವು ನನ್ನನ್ನು ಚಂದ ಇದ್ದೀರಿ ಅಂತ ಹೇಳ್ತೀರಿ. ನಾಳೆ ಇನ್ನೊಬ್ಳು ಬರ್ತಾರೆ ನಾಟ್ಯಗಾರ್ತಿ, ಅವಳನ್ನು ಚಂದ ಇದ್ದೀರಿ ಅಂತ ಹೇಳ್ತೀರಿ. ರಾತ್ರಿ ಹೀಗೆ ಬರ್ತೀರಿ, ಅವಳನ್ನು ಮದುವೆ ಆಗ್ತೀರಿ, ಅವಳಿಗೆ ಒಂದು ಮಾತು ಕೊಡ್ತೀರಿ. ಅದಾಗುದಿಲ್ಲ. ಜಯವರ್ಮನಾಗಿ ಸದಾಶಿವ ಕುಲಾಲ್ ಇವರು ಖಳನಾಯಕನ ದರ್ಪ ಗತ್ತು ತೋರಿಸಿ ಮೆಚ್ಚುಗೆ ಗಳಿಸಿದ್ದಾರೆ. ನಡಿಯೇ ಮುತ್ತು ವ್ಯಾಪಾರಿಯಾಗಿ ಬಂಟ್ವಾಳ ಜಯರಾಮ ಆಚಾರ್ಯರ ಮೊನಚು ಹಾಸ್ಯ ಗಮನ ಸೆಳೆಯುತ್ತದೆ. ಅರ್ಜುನನೊಂದಿಗಿನ ಸಂಭಾಷಣೆಯಲ್ಲಿ ಹೊಸತನವಿದ್ದು ಪ್ರೇಕ್ಷಕರನ್ನ ರಂಜಿಸಿದ್ದಾರೆ. ನಿನಗೆ ಕುಂತಿಯ ಬಗ್ಗೆ ಗೊತ್ತು? ಕೊಂತಿ ಗೊತ್ತು? ಕೊಂತಿ ಅಲ್ವಾ? ಅರ್ಜುನರೇ, ಅರ್ಜುನರೇ, ಅದೆಂತದ್ದು ಗೌರವ? ಭಾರತ ಮಹಾಶಯ, ಭಾರತ ಮಹಾಶಯ ದೇಶದಲ್ಲಿ ಒಬ್ಬ ಮಹಾರಾಣಿದ್ದ, ಪ್ರಭೆ ಅಂತೇಳಿ. ಶಿವಪ್ರಭೆ. ನಿನಗೆ ಸ್ವಯ ಇಲ್ಲ, ಅದು ಎದುರು ಅಲ್ಲ ಹೋಗಿ ಶಿವ ಹೇಳೋದು ಸ್ವಯ ಆಗ್ತದೆ. ಶಿವಪ್ರಭೆ. ಶ್ರೀಕೃಷ್ಣನಾಗಿ ವಾಸುದೇವ ರಂಗಭಟ್ ಹಾಗೂ ಅರ್ಜುನನಾಗಿ ಜಯಪ್ರಕಾಶ್ ಶೆಟ್ಟಿ ಪೆರ್ಮುದೆ ಅವರು ಇಡೀ ಪ್ರಸಂಗದಲ್ಲಿ ಎದ್ದು ಕಾಣುತ್ತಾರೆ. ರಂಗಭಟ್ಟರು ಪ್ರಬುದ್ಧ ಅರ್ಥಕ್ಕೆ ಪೆರ್ಮುದೆಯವರ ತಿಳಿಹಾಸ್ಯ ಮಿಶ್ರಿತ ಸಂಭಾಷಣೆ ಪ್ರೇಕ್ಷಕರನ್ನ ಪ್ರಸಂಗದಲ್ಲೇ ಕೊಂಡೊಯ್ಯುತ್ತದೆ. ಈ ಇಬ್ಬರು ಪ್ರಸಂಗದ ನಡೆಯನ್ನ ಸಂಪೂರ್ಣವಾಗಿ ಅರಿತುಕೊಂಡ ಕಾರಣ ಪ್ರಸಂಗವು ಸುಲಲಿತವಾಗಿ ಸಾಗಿತು ಎನ್ನಬಹುದು. ಅದು ಹೇಳಲಿಕ್ಕೆ ಸಮಯ, ಸಂದರ್ಭ, ಸನ್ನಿವೇಶ ಎಲ್ಲ ಉಂಟು. ಅದನ್ನು ಬೇರ್ಪಡಿಸಿ ಎಲ್ಲೆಲ್ಲಿಯೋ ನಿಂತುಕೊಂಡು ನಾನೇ ನೀನೇ ನಾನು ಅಂತ ಅದೆಲ್ಲ ಬೇಡ. ಈಗ ನಿನಗೆ ಆಗಬೇಕಾದವಳನ್ನು ನೋಡ್ಬೇಕು.
ಹೆಣ್ಣನ್ನು ನೋಡ್ಬೇಕು ಅಂತ ಇದ್ರೆ ನೀನು ಎಷ್ಟು ಕಡೆಗೆಲ್ಲ ಹೋಗಿದ್ದು? ನೀನು ದೇವಸ್ಥಾನದಿಂದ ನಮ್ಮ ಅಕ್ಕನನ್ನು ತರಲಿಲ್ವಾ? ನನ್ನ ಕರುಣೆ ಸಾಲದು, ನಿನ್ನ ಮನಸ್ಸು ಸರಿ ಇರಬೇಕು. ನನಗೆ ನೋಡ್ಬೇಕು ಬಾವ ಅವಳನ್ನು. ಸರಿ ನೋಡು ನಿನ್ನ ರೋಗರಾಜಿಗಳೆಲ್ಲ ನಿಮಿರಿ ನಿಂತದ್ದು ಎಷ್ಟು ಒಳ್ಳೆ ಕನಸಲ್ವ ಭಾವ. ನಿನಗೆ ಏನಾಯ್ತು? ನೀ ಬೆವರುದು ಯಾಕೆ ಭಾವ? ಭಾವ ಅಲ್ಲಿ ಮೆಟ್ಟಿದ್ದು ಲೋಸವೆಯಲ್ಲಿ ಬೆವರುಂಟು ಭಾವ. ಅಲ್ಲಿ ಮೆಟ್ಟಿದ್ದು ನನಗೆ ಇಲ್ಲಿ ಶಬ್ದ ಕನಸಲ್ಲಿ ಅಲ್ಲೋ ಎಲ್ಲಿ ಮೆಟ್ಟಿದ್ದು ಕೇಳ್ತದೆ. ಅದೆಂತದದು ಭಾವ? ಮೆಟ್ಟಿದ್ದು ಬಾವ. ಅದು ಕನಸಲ್ಲಿ ಅಲ್ವ ಭಾವ? ಇಲ್ಲಪ್ಪ. ಅದು ಹೇಗೆ ಮೆಟ್ಟಿದ್ದು? ಅದು ನಾನೇ ಕಲ್ಲಿಟ್ಟು ಅವರು ಬಂದಿದ್ದಾರೆ ಅಂತ ಹೋಗಿದ್ದ ಬಾವ ನೋಡ್ಲಿಕ್ಕೆ. ಕಾಮನ ಬಾಧೆಗೊಳಗಾಗಿ ವಿರಹ ವೇದನೆಯಿಂದ ಬಳಲುವ ಅರ್ಜುನನಾಗಿ ಪೆರ್ಮುದಿ ಅವರದ್ದು ಶ್ರೇಷ್ಠ ನಿರ್ವಹಣೆ. ಮಲಗಿರುವಾಗ ಲಪೆಯಂತೆ ಬಾಡಿ ಬಳುಕಿ ಬಳ್ಳಿಯಂತೆ ತೆಳ್ಳಗೆ ಇದ್ದ ದೇಹ ಬಹುಶಃ ಹೀಗೆ. ಏನಾದ್ರೂ ಆಶೆ ಇಟ್ಟುಕೊಂಡ್ರೆ ಶರೀರದೊಳಗೆ ಗಾಳಿ ತುಂಬುತ್ತದಲ್ಲ, ಇದು ಗಾಳಿಯ ಪ್ರಕೋಪ. ಶಿವಪ್ರಕಾಶ್ ಪಿಡಿದಪ್ಪಿ ಭ್ರಮೆಯಿಂದಲೊಡನೆ ಮುತ್ತಿಸುತ್ತ ಅಡವಿಯೊಳಗೆಲ್ಲನು ಹೊಡುಗುತ್ತಲಿದ್ದ ಹೊಡುಸುತ್ತ. ರಂಗ ಭಟ್ಟರು ಪ್ರಸಂಗದ ಪ್ರತಿ ಘಟನೆಯನ್ನು ವಿಶ್ಲೇಷಣೆಗೊಳಿಸಿಯೇ ನೀಡಿದ ಸಂಭಾಷಣೆ ಪ್ರಸಂಗದ ಮೌಲ್ಯ ಹೆಚ್ಚಿಸಿತು. ಪಾಂಡವರ ಮಧ್ಯದಲ್ಲಿ ಕುರುಧಾರಿಣಿಯ ರಣವನ್ನು ಜಯಿಸಿದವರಾರೆಂಬ ಪ್ರಶ್ನೆ ಉದಿಸಿದಾಗ ಪರಮಾತ್ಮ ಅಂತ ಧರ್ಮಜ ಹೇಳಿದ್ರು, ಪರಾಕ್ರಮದ ಕುರಿತಾಗಿ ಅಭಿಮಾನ ಹೊಂದಿದ ನೀನು ಮತ್ತು ಭೀಮಸೇನ. ನಾನು ನನಗೆ ಅರ್ಥ ಆಗದೆ ಇರುವ ವಿಷಯ. ಎಂತದ್ದು? ಕರಿಮಣಿ ಕಟ್ಟಿದ್ದು ನಾನು. ಹೌದು. ಎಣ್ಣೆಯ ಕೊಪ್ಪರಿಗೆ ಕೈ ಹಾಕುವಾಗ ಸುಟ್ಟದ್ದು ನಮ್ಮ ಭೀಮಣ್ಣನ ಕೈ. ಹೌದು. ಅದೇಂತ? ಪಾಂಡವರಲ್ಲಿ ಭೇದ ಇಲ್ಲ. ಮತ್ಸ್ಯಲಾಂಛನ ಭೇದನ ಮಾಡಿದ್ದು ಪಾರ್ಥ. ಹೌದು ಅಲ್ವಾ? ಹೌದು. ಮಂಗಳಸೂತ್ರ ಕಟ್ಟಿದ್ಯಾರು? 5 ಜನ. ಹಾಗಾದ್ರೆ ಒಬ್ಬ ಭೇದನ ಮಾಡಿ 5ವರಿಗೆ ಸತಿ ಆಗ್ತಾಳೆ ಅಂತ ಆದ್ರೆ ಒಬ್ಬ ಕರಿಮಣಿ ಕಟ್ಟಿದ್ರೆ ಮತ್ತೊಬ್ಬನ ಕೈ ಸುಡ್ಲಿಕ್ಕಿಲ್ವ? ಶಿವಪ್ರಭೆಯಾಗಿ ಪ್ರಕಾಶ್ ನಾಯಕ್ ನಿರ್ಚಾಲು ಮಿಂಚಿದರು. ಉತ್ತರಾರ್ಧದ ಶಿವಪ್ರಭೆಯಾಗಿ ಸಂತೋಷ್ ಕುಮಾರ್ ಹಿಲಿಯಾಣರದ್ದು ಪ್ರಬುದ್ಧ ನಿರ್ವಹಣೆ. ಉತ್ತಮ ನಾಟ್ಯ, ಆಂಗಿಕ ಚಲನೆ, ಮಾತುಗಾರಿಕೆ ಎಲ್ಲದರಲ್ಲೂ ಸಮನ್ವಯತೆ ಇತ್ತು. ಪುರುಷ ದ್ವೇಷಿಯ ಗುಣವನ್ನ ಚೆನ್ನಾಗಿ ಬಿಂಬಿಸಿದ್ದರು. ಸಕಲ ಅವನಿ ಪಾಲಕರು ಪುರುಷರು ನುಡಿಯದಂತೆ ಅತಿ ದೈತಂದುದನ್ನು ಬಲರಾಮನ ಗತ್ತು ಹಮ್ಮನ್ನ ಪ್ರಜ್ವಲ್ ಕುಮಾರ್ ಉತ್ತಮವಾಗಿ ಹಾಸ್ಯ ಮಿಶ್ರಿತ ಮಾತುಗಳೊಂದಿಗೆ ತೋರ್ಪಡಿಸಿದರು. ಪ್ರಪಂಚದಲ್ಲಿರುವಂತಹ ವೀರ್ಯವಂತರಿಗೆಲ್ಲ ಅಪಮಾನವಾಯ್ತು. ಆಯ್ತು. ಇನ್ನು ಸಭೆಯಲ್ಲಿದ್ದವರು ಯಾರಿಗೆ ಅಂತ ಬೈಯುವುದು? ಒಂದು ಸತ್ಯನಾರಾಯಣ ಪೂಜೆ ಆಗುತ್ತಿದ್ರೆ, ಒಂದು ಗಣೋಮಹ ಆಗುತ್ತಿದ್ರೆ ಇಷ್ಟು ಮಂದಿ ಬಂದು ಸೇರ್ತಿದ್ರ? ಯಾರು ಬರುವುದಿಲ್ಲ. ಒಬ್ಬಳು ಹುಡುಗಿ ಹೇಗೆ ಹೇಳಿದ್ದಾಳೆ ಎನ್ನುವ ಕಾರಣಕ್ಕೆ ಬಟ್ಟೆ ಮಗಿಲಿಕ್ಕೆ ಬಂದದ್ದ. ಏನು ಅವಳು ಮಡಿವಾಳ? ಅವಳು ಮಡಿವಾಳ. ಉಳಿದ ಕಲಾವಿದರು ಪ್ರಸಂಗದ ಯಶಸ್ವಿಗೆ ಕಾರಣರಾದರು. ಗಾರುಡಿಗರ ಆಟವು ಪ್ರೇಕ್ಷಕರನ್ನ ನಗೆಗಡಲಲ್ಲಿ ತೇಲಿಸಿತು. ಸೀತಾರಾಮ್ ಕುಮಾರ್ ಇವರು ಪಕ್ಷಿಗಳ ಮತ್ತು ಪ್ರಾಣಿಗಳ ಮಿಮಿಕ್ರಿ ಮಾಡುವ ಮೂಲಕ ಹಾಸ್ಯದ ಕಜಗಳು ಇಟ್ಟರು. ಚಂಚಶೀಲ ರುಚಾರುಚ ಚಚಾರೋ ರುಚಿರಚಾರು ಚಾರು ರಾಚಾರ ಚಂಚರಃ ಪುಷ್ಪ ಆಗಚ್ಚಃ ಪುಷ್ಪ ಆಗಚ್ಚಃ ಪುಷ್ಪ ಆಗಚ್ಚಃ. ಯಾವ ಪುಷ್ಪ? ಪುಷ್ಪ ಇವಳು ನೆರೆಮನೆಯ ವಾರಿಜನ ಮಗಳು. ಪುಷ್ಪ ಅಂದ್ರೆ ಮತ್ತೆ ಗುಚ್ಚ. ಅಲ್ಲೆಲ್ಲ ಉದುರಿ ಹೋಯ್ತು, ರೋಮ ಎಲ್ಲ ಉದುರಿ ಹೋಯ್ತು, ಎದ್ದು ಹೋಗ್ಲಿಕ್ಕೆ ಆಗುದಿಲ್ಲ. ಮಲಗಿದಲ್ಲಿ ಆಚೆ ಹೋಗುವುದನ್ನು ನೋಡಿಕೊಂಡು ಪೂರ್ವಾರ್ಧದ ಭಾಗವತಿಕೆಯಲ್ಲಿ ಚಿನ್ಮಯ್ ಕಲ್ಲಡ್ಕರು ಮಿಂಚಿದರು. ಚಿನ್ಮಯರ ಭಾಗವತಿಕೆಯಲ್ಲಿ ತುಂಬಾ ಸುಧಾರಣೆ ಇದ್ದು ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರರಾದರು.
ಸುಪ್ರಸಿದ್ಧ ಯುವ ಭಾಗವತ ರವಿಚಂದ್ರ ಕನ್ನಡಿಕಟ್ಟೆಯವರು ಪಾರಂಪರಿಕ ಅಗರಿ ಶೈಲಿ, ಪದ್ಯಾಣ ಶೈಲಿ, ಕೆಲವೊಂದು ಅಪರೂಪದ ರಾಗಗಳ ಸಂಯೋಜನೆಯ ಕನ್ನಡಿಕಟ್ಟೆ ಶೈಲಿಯೊಂದಿಗೆ ಪ್ರೇಕ್ಷಕರ ಕರತಾಡನಕ್ಕೆ ಪಾತ್ರರಾದರು. ನೋಡಿ ನಗೂತ ಕೊಂಡಾಡಿ ಪಾಡಿ ನಲಿಗೂ, ನೋಡಿ ನಗೂತ ಕೊಂಡಾಡಿ ಪಾಡಿ ನಲಿದಾಡು ಚೆಂಡೆ ಮದ್ದಳೆ ವಾದನದಲ್ಲಿ ದೇಲಂತ ಮಜಲು ಸುಬ್ರಹ್ಮಣ್ಯ ಭಟ್, ಚೈತನ್ಯ ಕೃಷ್ಣ ಪದ್ಯಾಣ ಮತ್ತು ಶ್ರೀಧರ್ ವಿಟ್ಲರವರ ಸಾಂಗತ್ಯವು ಹಿಮ್ಮೇಳ ವೈಭವಕ್ಕೆ ಕಾರಣವಾಯಿತು. ಚಕ್ರತಾಳದಲ್ಲಿ ವಸಂತ ವಾಮದ ಪದೂರವರ ಪಾತ್ರವು ಗಮನಾರ್ಹ. ಹಿರಿಯ ಬಲಿಪ ನಾರಾಯಣ ಭಾಗವತರು ವಿರಚಿಸಿದ ಶಿವಪ್ರಭಾ ಪರಿಣಯವು ಪ್ರಕ್ಷಿಪ್ತ ಕಥೆಯಾದರೂ ಯಕ್ಷಗಾನ ರಂಗಕ್ಕೆ ಹೊಂದುವ ಒಂದು ಉತ್ತಮ ಪ್ರಸಂಗ. ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರು ವಿಜಯಗಳಾದರೂ ಆ ವಿಜಯದ ಹಿಂದಿನ ಶಕ್ತಿ ಶ್ರೀಕೃಷ್ಣನೇ ಎಂಬುದು ನಿರ್ವಿವಾದ. ಇದನ್ನ ಬಿಂಬಿಸುವ ದ್ರೌಪದಿ ಪ್ರತಾಪ, ಶ್ರೀಕೃಷ್ಣ ಗಾರುಡಿ ಮುಂತಾದ ಪ್ರಕ್ಷಿಪ್ತ ಕಥಾನಕ ಪ್ರಸಂಗ ಹಾಗೂ ಚಕ್ರಚಂಡಿಕಾ, ವೀರ ಬರ್ಬರಿಕ ಮುಂತಾದ ಪ್ರಸಂಗಗಳು ಯಕ್ಷಗಾನದಲ್ಲಿ ಪ್ರದರ್ಶಿತಗೊಳ್ಳುತ್ತಿದೆ. ಶಿವಪ್ರಭಾ ಪರಿಣಯವು ಪ್ರಕ್ಷಿಪ್ತ ಕಥೆಯಾದರೂ ಪ್ರಸಂಗಕರ್ತರ ಆಶಯವು ಶ್ರೀಕೃಷ್ಣನ ಮಹತ್ವವನ್ನು ಬಿಂಬಿಸುವುದೇ ಹೌದು. ಬಲಿಪರು ವರ್ತಮಾನ ಕಾಲದಲ್ಲಿ ಯಕ್ಷಗಾನದ ಬಗ್ಗೆ ಇದಮಿತ್ತಂ ಎಂದು ಹೇಳಬಲ್ಲ ಸಮರ್ಥರಾದ ಕಾರಣ ಈ ಪ್ರಸಂಗದಲ್ಲಿ ಛಂದೋಬದ್ಧವಾದ ಉತ್ತಮ ಸಾಹಿತ್ಯ ಬಳಸಿದ್ದಾರೆ. ರಾತ್ರಿ ಇಡೀ ಪ್ರದರ್ಶನಕ್ಕಾಗಿ ಬರೆದ ಈ ಪ್ರಸಂಗವನ್ನು ಕಥಾ ಚೌಕಟ್ಟಿಗೆ ಭಂಗ ಬಾರದಂತೆ 5 ಗಂಟೆಗಳ ಕಾಲಮಿತಿಗೂ ಹೊಂದಿಸಬಹುದು ಎಂಬುದನ್ನು ಹನುಮಗಿರಿ ಮೇಳದ ಕಲಾವಿದರು ಸಾಧಿಸಿಕೊಟ್ಟಿದ್ದಾರೆ. ನೋಡದವರು ನೋಡಲೇಬೇಕಾದ, ಒಮ್ಮೆ ನೋಡಿದವರು ಮಗದೊಮ್ಮೆ ನೋಡಬಹುದು ಎಂದು ಧೈರ್ಯವಾಗಿ ಹೇಳಬಹುದಾದ ಪ್ರಸ್ತುತಿ ಹನುಮಗಿರಿ ಮೇಳದವರ ಶಿವಪ್ರಭಾ ಪರಿಣಯ ಎನ್ನಬಹುದು. ಪ್ರಪಂಚದಲ್ಲಿ ಆರ್ಯಾವರ್ತದಲ್ಲಿರುವಂತಹ ಮಂಡಲಾಧಿಪತಿ ಇಲ್ಲಿ ಬರಬೇಕು ಅಂತ ಓಲೆ ಕೊಟ್ಟವಳು ಯಾರು? ನಾನೇ. ನೀನು ಯಾರು? ನೀನು ಯಾರು ಕೇಳಲಿಕ್ಕೆ? ಏಕಚಕ್ರದ ಅಡಿಯಲ್ಲಿ ಪ್ರಪಂಚವನ್ನು ನಿಲ್ಲಿಸಿದ್ಯಾ ನೀನು? ಸರಿ. ಚಕ್ರವರ್ತಿಯ ನೀನು? ನೋಡು, ಮತ್ತೆ ನೀನು ಬಂದವ ಇಲ್ಲಿ ಬಂದು ಗಲಾಟೆ ಮಾಡ್ಲಿಕ್ಕೆ. ಹೌದು, ಅಧಿಕಾರ ಕೊಟ್ಟವರು ಯಾರು? ಈಗ ನಿನ್ನಗೆ ಆರ್ಯಾವರ್ತದಲ್ಲಿರುವ ಮಂಡಲಾಧಿಪರನ್ನು ಕರೆಯುವುದಕ್ಕೆ ಯಾರು? ನಿನ್ನನ್ನು ಯಾರು ಕರೆದದ್ದು? ನಿನಗೆ ಲೇಖನ ಬಂದಿದ್ಯಾ? ನನಗೆ ಲೇಖನ ಬರ್ಬೇಕು ಅಂತ ಇಲ್ಲ. ನೋಡು, ನಾವು ಲೇಖನ ಕೊಟ್ಟವರೆಲ್ಲ ಯೋಚನೆ ಮಾಡಿಯೇ ಬಂದಿದ್ದಾರೆ. ನಿನಗೆ ಆಹ್ವಾನ ಇಲ್ಲ ಅಂತ ಆದ್ಮೇಲೆ ನಿನ್ನನ್ನು ಬರ್ಲಿಕ್ಕೆ ಹೇಳಿದ್ಯಾನ? ಯಾರು? ನನಗೆ ಯಾರು ಬರ್ಲಿಕ್ಕೆ ಹೇಳಬೇಕು ಅಂತ ಇಲ್ಲ. ಹೋಗುವ ಜಾತಿಯ ನೀನು ಬಹಳ ಮಾತಾಡ್ತೀಯ. ಬೆನ್ನಿಗೆ ಎಂ ಶಾಂತಾರಾಮ್ ಕುಡ್ವ, ಮೂಡುಬಿದಿರೆ. ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನಂ ಗೆಲ್ಗೆ.